ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ತಾರಾ ಅನುರಾಧ ಅವರು ಕುಟುಂಬ ಸಹಿತ ನಿನ್ನೆ ಪಣೂಲಿ ಬೈಲಿನ ಶ್ರೀ ಕಲ್ಲುಟ್ಟಿ ದೈವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ದೈವಸ್ಥಾನಕ್ಕೆ ಭೇಟಿ ನೀಡಿ ಪಣೂಲಿ ಬೈಲಿನ ತಾಯಿಯ ದರ್ಶನ ಪಡೆದು ಸಂತಸಪಟ್ಟ ಚಿತ್ರನಟಿ ತಾರಾ ಅನುರಾಧ ಗುರುಗಳ ಉಪದೇಶದ ಮೇರೆಗೆ ಪಣೂಲಿ ಬೈಲಿನ ತಾಯಿ ದರ್ಶನ ಪಡೆದಿರುವುದಕ್ಕೆ ಇದೇ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇನೆ. ಇಲ್ಲಿ ವಿಶೇಷ ಶಕ್ತಿ ಇರುವುದು ಭಕ್ತಾದಿಗಳನ್ನು ಕಾಣುವಾಗಲೇ ತಿಳಿಯುತ್ತದೆ ಎಂದಿದ್ದಾರೆ. ಇನ್ನು ತಾರಾ ಅವರ ಜೊತೆಗೆ ಅವರ ತಾಯಿ ಪುಷ್ಪಮ್ಮ, ಉದ್ಯಮಿ ವೆಂಕಟೇಶ್, ಶ್ರೀ ಆದಿಮಾಯೆ ಮಹಾಲಕ್ಷ್ಮಿ ಮಂದಿರದ ಪಾತ್ರಿ ರಾಜೇಶ್, ಬೆಂಗಳೂರು ಉದ್ಯಮಿ ಗಣೇಶ್, ನಟ ಹರೀಶ್ ರಾಯ್, ಜೀವನ ರತನ್ ತಾಯಿಯ ದರ್ಶನ ಪಡೆದಿದ್ದಾರೆ. ರಾಜೇಶ್ವರವರ ಉಪದೇಶದ ಮೇರೆಗೆ ಇಲ್ಲಿ ತಾಯಿಯನ್ನು ನೋಡಲಿಕ್ಕೆ ಬಂದಿದ್ದು, ನಾವು ದೈವವನ್ನು ನೋಡಲಿಕ್ಕೆ ಬಂದಿದ್ದು. ನನಗೆ ಭಾರಿ ಸಂತೋಷ ಆಯಿತು, ತುಂಬ ಖುಷಿ ಅನ್ನಿಸ್ತು. ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿದ್ದ ಕ್ಷೇತ್ರಕ್ಕೆ ಒಂದು ಶಕ್ತಿ ಅಂತೂ ಖಂಡಿತವಾಗ್ತಿದೆ. ಈ ಭಕ್ತಾದಿಗಳು ಸಂಪೂರ್ಣವಾಗಿ ನಂಬಿ ಬರ್ತಾರೆ. ಆ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಭಾವಿಸ್ತಾರೆ. ನಮಗೆ ಈ ವರ್ಷ ಆರೋಗ್ಯಪೂರ್ಣವಾಗಿ ಮತ್ತು ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡ್ತಾರೆ ಅಂತ ಹೇಳಿ ಆ ದೇವಿಗೆ ಭೇಟಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಇಲ್ಲಿ ಆಶಿಸ್ತೇನೆ.